ನಗರ ಪ್ರದೇಶದಲ್ಲಿ ವಸತಿ ನಿರ್ಮಾಣಕ್ಕೆ ಸರ್ಕಾರಿ ಜಾಗದ ಕೊರತೆ ಇದ್ದಲ್ಲಿ ಖಾಸಗಿ ಜಾಗ ಖರೀದಿಸಲು ಸರ್ಕಾರ ಆರ್ಥಿಕ ನೆರವು ನೀಡುತ್ತದೆ ಎಂದು ನಗರಾಭಿವೃದ್ಧಿ ಮತ್ತು ಜಿಲ್ಲಾ ಅವರು ಸುಳ್ಯ ನಗರ ಪಂಚಾಯತ್ನಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ನಗರದಲ್ಲಿ 1,000ಕ್ಕೂ ಮಿಕ್ಕಿ ಅರ್ಜಿದಾರರಿಗೆ ಮನೆ ನಿರ್ಮಾಣಕ್ಕೆ ಜಾಗದ ಕೊರತೆ ಇರುವ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ನಗರ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯ ಕೈಗೊಂಡು ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಹಣ ಬಿಡುಗಡೆ ಮಾಡಲಾಗುತ್ತದೆ ಎಂದರು. ನಗರ ಪಂಚಾಯತ್ ಸದಸ್ಯ ಉಮರ್ ಅವರು ಮಾತನಾಡಿ, ನಗರದ ಜಟ್ಟಿಪಳ್ಳ ಮೊದಲಾದ ಕಡೆ 25 ಎಕರೆಗಿಂತ ಅಧಿಕ ಸರ್ಕಾರಿ ಜಾಗ ಇದೆ. ಈ ಬಗ್ಗೆ ದಾಖಲೆಗಳನ್ನು ನೀಡಿದ್ದೇನೆ. ಅವರು ಜಾಗ ಇಲ್ಲ ಎನ್ನುವುದು ಏಕೆ ಎಂದು ಪ್ರಶ್ನಿಸಿದರು. ಸದಸ್ಯ ರಮಾನಂದ ರೈ ಅವರು ಮಾತನಾಡಿ, ಜಟ್ಟಿಪಳ್ಳದಲ್ಲಿರುವ ಸ್ಥಳದಲ್ಲಿ ಸುಮಾರು 60 ವರ್ಷಗಳಿಂದ ಹಲವು ಕುಟುಂಬಗಳು ವಾಸಿಸುತ್ತಿದ್ದಾರೆ. ಅವರು ಕೃಷಿ ಮನೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಸರ್ಕಾರಿ ಜಾಗ ಎಂದು ಆ ಕುಟುಂಬಗಳಿಗೆ ಅನ್ಯಾಯ ಆಗಬಾರದು ಎಂದರು. ಆಗ್ತಾ ಇಲ್ಲ. ನಮ್ಮನೆ ಮೂರು ಅದಕ್ಕೆ ನೀವು ಮಾರ್ಪಾಡು ತಂದಿಲ್ಲ. ಗ್ರಾಮಾಂತರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೆಚ್ಚುವಂತಹ ಒಂದು ಕೆಲಸವನ್ನ ದಿಟ್ಟ ಹೆಜ್ಜೆಯನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಆದ್ರೆ ನಮ್ಮ ಇಲ್ಲಿ ಸುಡ ಬರುವ ಪೂರ್ವದಲ್ಲಿ ಆದಂತಹ ಲೈಸೆನ್ಸ್ ಪಡೆದು ಮನೆ ಕಟ್ಟಿಕೊಂಡವರಿಗೆ ಅದೇ ಮಾದರಿಯಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಯಾವ ರೀತಿಯಲ್ಲಿ ಮಾಡಿದಿರಿ ಅದೇ ರೀತಿಯಲ್ಲಿ ನಿಮ್ಮ ಪ್ರಾಂತ್ಯಕ್ಕೆ ಸಂಬಂಧಿಸಿದ ನೀವು ನೇರವಾಗಿ ಆದೇಶ ಮೂಡ ಕಮಿಷನರ್ ಬಂದಿದ್ದಾರೆ. ನಿನ್ನೆ ಯಾರು ನಾವು ಸರ್ಕಾರ ಮುಖಾಂತರ ಕೊಡ್ತೇವ ಅವ್ರಿಗೆ ಮತ್ತೆ ತಿರುಗಲೇನಿಲ್ಲ ಮೇಲೆ ಖಾತೆ ಮಾಡಿಕೊಳ್ಳೋದು ವಿಚಾರ ಕಾಣಬೇಕು. ನೀವು ಮಗಳು ಕೂಡ ಕೇಳಿಕೊಂಡು ನಾವು ಸ್ಟಾರ್ಟ್ ಮಾಡಿ. ಮತ್ತೆ ಇದಕ್ಕೆ ನಿಮ್ಮ ರಸ್ತೆಗೆ ಸಂಬಂಧಪಟ್ಟ ನಿಮ್ಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಷ್ಟು ಅಂತ ರಸ್ತೆ ಇದೆ ನೋಡಿ ನೀವು ನಿರ್ಣಯ ಮಾಡಿಕೊಂಡು ಮೆಸೇಜ್ ಮಾಡೋ ವ್ಯವಸ್ಥೆ ಮಾಡಿ. ಕನ್ವರ್ಷನ್ ಆಗಿ ಅದನ್ನು ಇಬ್ಬರಿಗೆ ಮಾರಾಟ ಮಾಡಿ ಅಣ್ಣ ತಮ್ಮ ಮನೆ ಕಟ್ಟಿದ್ರೆ ಅವ್ರಿಗೆ ಇಬ್ಬರಿಗೆ ಖಾತೆ ಕೊಡಲಿಕ್ಕೆ ಬರಲಿಲ್ಲ. ಅಲ್ಲಿ ನೀವು ನಿಯಮಗಳ ಸರಳೀಕರಣವನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಸುಳ್ಳ ಬರುವ ಪೂರ್ವದಲ್ಲಿ, ಯಾಕಂದ್ರೆ ಸುಳ್ಯ ಭೌಗೋಳಿಕವಾಗಿ ಒಂದು ಕಡೆ ಪಶ್ಚಿಮ ಘಟ್ಟ, ಇನ್ನೊಂದು ಕಡೆ 2 ನದಿಗಳು ಹೋಗ್ತಾ ಇದೆ. ಇಲ್ಲಿ ಸರಿಯಾದ ರಸ್ತೆ ಇಲ್ಲ. ಈಗ ಮೂಡುಬಿದ್ರೆ ಅಲ್ಲೆಲ್ಲ ಇದ್ದಾಗ ಇಲ್ಲಿ ನಗರ ಪಂಚಾಯತ್ನಲ್ಲಿ 25 ಲಕ್ಷ ರೂಪಾಯಿ ತೆರಿಗೆ ವಸೂಲಿ ಬಾಕಿ ಇರುವ ಬಗ್ಗೆ ಕೆರಳಿದ ಖಾದರ್, ತೆರಿಗೆ ಸಂಗ್ರಹಿಸದಿದ್ದರೆ ಅಭಿವೃದ್ಧಿ ಹೇಗೆ ಸಾಧ್ಯ? ಬಡ ಜನರು ತೆರಿಗೆ ಕಟ್ಟದಿದ್ರೆ ವಸೂಲಿ ಮಾಡುತ್ತೀರಿ. ಇಲ್ಲಿ ಬಾಕಿ ಇರುವುದು ಯಾರದು ಎಂದು ಪ್ರಶ್ನಿಸಿದ ಅವರು, ತಕ್ಷಣ ವಸೂಲಿ ಮಾಡಿ ವರದಿ ನೀಡುವಂತೆ ಸೂಚಿಸಿದರು. ನಗರದಲ್ಲಿ 66.5 ಕೋಟಿ ರೂಪಾಯಿ ಶಾಶ್ವತ ಕುಡಿಯುವ ನೀರಿನ ಪ್ರಸ್ತಾವನೆಯನ್ನ ಸಚಿವ ಸಂಪುಟದ ಮುಂದಿರುವ ಬಗ್ಗೆ ಮಾಹಿತಿಯನ್ನ ಪಡೆದ ಸಚಿವರು ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದರು. ಸಭೆಯಲ್ಲಿ ನಗರ ಪಂಚಾಯತ್ ಅಧ್ಯಕ್ಷೆ ಶೀಲಾವತಿ ಮಾಧವಗೌಡ, ಉಪಾಧ್ಯಕ್ಷ ಹರಿಣಾಕ್ಷಿ ನಾರಾಯಣ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುರುಂಜಿ, ನಗರ ಪಂಚಾಯತ್ ಸದಸ್ಯರ ಮುಖ್ಯಾಧಿಕಾರಿ ಮತ್ತಿತರರು ಉಪಸ್ಥಿತರಿದ್ದರು.